ಅದೊಂದು ಇನ್ಸ್ಟಾಗ್ರಾಂ ಮೂಲಕ ಹುಟ್ಟಿಕೊಂಡ ಪ್ರೇಮ ಪ್ರಕರಣವಾಗಿದ್ದು ಬಾಲಕಿ ಅಪ್ರಾಪ್ತಿಯಾಗಿದ್ದಾಗಲೇ ಇದು ನಡೆದಿದೆ. ಸದ್ಯ ಬಾಲಕಿ ಪ್ರಾಯಪೂರ್ತಿಯಾಗಿದ್ದು ಈ ಪ್ರೇಮ ಕಥೆ ಬೇರೆಯೇ ತಿರುವನ್ನ ಪಡ್ಕೊಂಡಿದೆ. ಕಾಲೇಜಿಗೆ ಹೋಗಿ ಮನೆಗೆ ವಾಪಸ್ ಆಗ್ತಾ ಇದ್ದ ಆ ಬಾಲಕಿಯ ಅಪಹರಣ ಆಗಿದೆ ಅಂತ ಪೋಷಕರು ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲ, ಇದೊಂದು ಲವ್ ಜಿಹಾದ್ ಆಗಿದ್ದು ನಮ್ಮ ಮಗಳನ್ನ ನಮಗೆ ಒಪ್ಪಿಸಿ ಅಂತ ಕಣ್ಣೀರಿಡ್ತಿದ್ದಾರೆ. ಲವ್ ಜಿಹಾದ್ ಆಗಿ ಬದಲಾದ ಲವ್ ಸ್ಟೋರಿ. ಮುಸ್ಲಿಂ ಯುವಕನ ಮೇಲೆ ಯುವತಿಯ ಕಿಡ್ನಾಪ್ ಆರೋಪ. ಸೇಡು ತೀರಿಸಿಕೊಳ್ಳಲು ನಡೆದ ಯುವತಿಯ ಅಪಹರಣ. ಇದು ಲವ್ ಜಿಹಾದ್ ಅಂತೇಳಿ ಕಾಣುತ್ತದೆ. ಯಾಕೆಂದ್ರೆ ಅವಳು 15 ವರ್ಷದವಳಾಗಿದ್ದಾಗ ಪರಿಚಯ ಆಗಿತ್ತು ಎಂದು ಹೇಳ್ತಾರೆ. ಮತ್ತೆ ಈಗ ಆ ಹುಡುಗ ಅವಳ ಅಶ್ಲೀಲ ಫೋಟೋವನ್ನು ಬಳಸಿಕೊಂಡು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಎಂಬುದಾಗಿ ಅವಳು ನನಗೆ ಹೇಳಿದ್ಲು. ತನ್ನ ಮಕ್ಕಳನ್ನ ಲವ್ ಜಿಹಾದ್ ಬಲೆಗೆ ಬೀಳಿಸಿ ಅಪಹರಣ ಮಾಡಲಾಗಿದೆ ಅಂತ ಆರೋಪಿಸ್ತಾ ಇರುವ ಇವರು ಉಡುಪಿಯ ಕೊಡವೂರಿನವರು. ಇಂಜಿನಿಯರಿಂಗ್ ಓದುತ್ತಿರುವ ತಮ್ಮ ಮಗಳನ್ನ ಕ್ರಿಮಿನಲ್ ಹಿನ್ನೆಲೆಯ ಮುಸ್ಲಿಂ ಯುವಕ ಅಪಹರಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ. ಮಾರ್ಚ್ 20ರಂದು ಕಾಲೇಜಿಗೆ ಹೋದ ಮಗಳನ್ನ ಕರಂಬಳ್ಳಿಯ ನಿವಾಸಿ ಮೊಹಮ್ಮದ್ ಅಕ್ರಮ್ ಅಪಹರಿಸಿದ್ದಾನೆ ಅನ್ನೋದು ಇವರ ಆರೋಪ. ಆದ್ರೆ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ರೆ, ಪೊಲೀಸರಿಗೆ ದೂರು ನೀಡಿದ್ರೆ ಮಗಳು ವಯಸ್ಸಿಗೆ ಬಂದಿದ್ದು ನಾವೇನೂ ಮಾಡೋ ಹಾಗಿಲ್ಲ ಅಂದಿದ್ದಾರಂತೆ. ಹೀಗಾಗಿ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಸಿ ತಮ್ಮ ಮಗಳನ್ನ ತಮಗೊಪ್ಪಿಸಿ ಅಂತ ಕೇಳಿಕೊಂಡಿದ್ದಾರೆ. ಆದ್ರೆ ಇವರು ಈ ಮನವಿ ಮಾಡುವಷ್ಟರಲ್ಲಿ ಮೊಹಮ್ಮದ್ ಅಕ್ರಮ್ ಇವರ ಮಗಳ ಜೊತೆ ಮದುವೆ ತಯಾರಿ ಮಾಡಿದ್ದಾರೆ. ಮೊಹಮ್ಮದ್ ಅಕ್ರಮ್ ತನ್ನ ಮಗಳ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾರೆ. ಆಕೆ ಭಯದಲ್ಲಿ ಆತ ಹೇಳಿದ ಹಾಗೆ ಕೇಳ್ತಾ ಇದ್ದಾಳೆ. ಹಾಗಾಗಿ ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ತಾಯಿ ಆರೋಪ ಮಾಡಿದ್ದಾರೆ. ಹೀಗೆ 8 ದಿವಸ ಆಯಿತು. ಇಲ್ಲಿ ತನಕ ಪೊಲೀಸ್ನವರು ಏನು ಆಕ್ಷನ್ ತಗೊಂಡ ಹಾಗೆ ಕಾಣುವುದಿಲ್ಲ. ಯಾಕೆಂದರೆ ಅವರ ನಿರ್ಲಕ್ಷ್ಯತೆ ಇದರಲ್ಲಿ ಎದ್ದು ಕಾಣ್ತದೆ. ಮತ್ತು ಅವಳ ಅಶ್ಲೀಲ ಫೋಟೋಗಳು ಆ ಹುಡುಗನ ಹತ್ರ ಅಕ್ರಮ್ ಮೊಹಮ್ಮದ್ ಅಂತ ಆ ಹುಡುಗನ ಹೆಸರು, ಅವನ ಮೇಲೆ ನಮಗೆ ಡೌಟ್ ಇದೆ. ಯಾಕೆಂದರೆ ಅವರು ಅಕ್ರಮ್ ಮೊಹಮ್ಮದೊಂದಿಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಇತ್ತು. ಆ ಹುಡುಗ ಅವಳನ್ನು ಕಿಡ್ನಾಪ್ ಮಾಡಿದನಂತೇಳಿ ನಮಗೆ ಡೌಟ್ ಇದೆ. ಈಗ ಆ ಹುಡುಗ ಅವಳ ಅಶ್ಲೀಲ ಫೋಟೋವನ್ನು ಬಳಸಿಕೊಂಡು ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಎಂಬುದಾಗಿ ಅವಳು ನನಗೆ ಹೇಳಿದ್ಲು. ಮತ್ತು ನಾನು ಇದು ದೊಡ್ಡ ಕೇಸ್ ಆಗೋದು ಬೇಡ ಅಂತೇಳಿ ಸುಮ್ಮನಿದ್ದೆ. ಅಷ್ಟೇ ಅಲ್ಲ, ಅವಳು ಅವಳ ಫ್ರೆಂಡ್ಸೊಂದಿಗೂ ಕೂಡ ಇದೇ ರೀತಿ ಮೆಸೇಜನ್ನು ಶೇರ್ ಮಾಡಿದ್ದಾಳೆ. ಕೊಡವೂರು ನಿವಾಸಿಗಳಾದ ಮೇರುಸ್ ಪುಷ್ಪಲತಾ ಹಾಗೂ ಗಾಡ್ವಿನ್ ದೇವದಾಸ್ ಕ್ರೈಸ್ತ ಪ್ರೊಟೆಸ್ಟೆಂಟ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮಗಳು 15 ವರ್ಷ ಪ್ರಾಯ ಇರುವಾಗಲೇ ಇನ್ಸ್ಟಾಗ್ರಾಂ ಮೂಲಕ ಕರಂಬಳ್ಳಿಯ ಮೊಹಮ್ಮದ್ ಅಕ್ರಮ್ ಜೊತೆ ಪರಿಚಯವಾಗಿದೆ. ಪರಿಚಯ ಸ್ನೇಹಕ್ಕೆ ತಿರುಗಿತ್ತು ಅನ್ನೋದ್ರಲ್ಲಿ ಇಲ್ಲಿ ಅನುಮಾನವೇ ಇಲ್ಲ. ಆದರೆ ಇದು ಗೊತ್ತಾದಾಗಲೇ ಅಕ್ರಮ್ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅಕ್ರಮ್ ಕ್ರಿಮಿನಲ್ ಹಿನ್ನೆಲೆ ಇದ್ದು ಗರುಡ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಾನೆ ಹಾಗೂ ಪೋಕ್ಸೋ ಪ್ರಕರಣ ಸೇರಿದಂತೆ ಸಣ್ಣ ಪುಟ್ಟ ಅಪರಾಧ ಪ್ರಕರಣಗಳು ಆತನ ಮೇಲಿವೆ. ಆದ್ರೆ ಪ್ರೀತಿಗೆ ಕಣ್ಣಿಲ್ಲ ಎಂಬಂತೆ ಇವರ ಮಗಳು ಅಕ್ರಮ್ ಸಹವಾಸದಲ್ಲಿ ಸಿಲುಕಿಕೊಂಡು ತಪ್ಪು ಮಾಡಿದ್ದಾಳೆ. ಆದ್ರೆ ಇದೀಗ ಯುವತಿಯ ಪೋಷಕರು ಹೇಳುವಂತೆ ಆಕೆಯನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅನ್ನೋ ಆರೋಪ ಮಾತ್ರ ಗಂಭೀರವಾಗಿದೆ. ಅವನ ಪಾರ್ಟಿ ಅವನು ಸರಿ ಇಲ್ಲ. ಅವನು ಅಂದರೆ ಅವನು ಬ್ಯಾಕ್ಗ್ರೌಂಡ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದವನು. ಅವನು ಗರುಡ ಗ್ಯಾಂಗಲ್ಲಿ ಇದ್ದಾನಂತ ನಮಗೆ ಒಂದು ಮಾಹಿತಿ ಸಿಕ್ತು. ಮತ್ತು ಅವನಿಗೆ ಜಾಬ್ ಇಲ್ಲ ಅಂತ ಇಲ್ಲ. ನನ್ನ ಮಗಳು ಅಪ್ರಾಪ್ತ ವಯಸ್ಸಿನ ಮಗಳು ಅವಳು. ಅದು ಈಗ ಇಂಜಿನಿಯರ್ ಕಾಲೇಜಲ್ಲಿ ಓದ್ತಿರುವವಳು. ಅವರು ರಾಬರಿ ಕೇಸಲ್ಲಿ ಎಲ್ಲ ಇದ್ದಾನಂತೆ ಅವನು. ಅದು ಕೂಡ ನಮಗೆ ಕೇಳಿಪಟ್ಟಿದ್ದೆ ನಾನು. ತುಂಬ ನಮಗೆ ಈಗ ನನ್ನ ಮಗಳು ನಮ್ಗೆ ಯಾವ ರೀತಿಯಲ್ಲಿ ನಮ್ಗೆ ಕೈಗೆ ಸಿಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ತಾವು ಆತನ ಮೇಲೆ ಈ ಹಿಂದೆ ಪೊಲೀಸ್ ದೂರು ನೀಡಿದ ವಿಚಾರವಾಗಿ ತನ್ನ ಮಗಳನ್ನ ಅಪಹರಿಸಿ ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ ಅನ್ನೋ ಆತಂಕ ಈ ಪೋಷಕರದ್ದು. ಆದ್ರೆ ಇದೊಂದು ನೈಜ ಪ್ರೇಮ ಪ್ರಕರಣವಾಗಿದ್ದು ಇಬ್ಬರು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಹೈಕೋರ್ಟ್ ಮುಂದೆ ಹಾಜರಾಗಿ ಇಬ್ಬರಿಗೂ ಜೊತೆಯಾಗಿ ಇರಲು ಅವಕಾಶ ನೀಡಿ ಅಂತ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ.
ಪ್ರಾಯಕ್ಕೆ ಬಂದ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರ ಪೋಷಕರಿಗೆ ಇಂತಹ ಸಂದಿಗ್ಧ ಪರಿಸ್ಥಿತಿ ತಂದಿಡುವುದು ಇತ್ತೀಚಿನ ದಿನಗಳಲ್ಲಿ ಮಾಮೂಲಾಗಿದೆ. ಇದಕ್ಕೆ ಕಾರಣ ಸಣ್ಣ ಪ್ರಾಯದಲ್ಲಿ ಮಕ್ಕಳ ಕೈಗೆ ಕೊಡುವ ಮೊಬೈಲ್ ಫೋನ್ ಅನ್ನೋದನ್ನ ಎಲ್ಲರೂ ಅರಿತುಕೊಳ್ಳಬೇಕಾಗಿದೆ. ಅದೇನೇ ಇದ್ರೂ ಮಕ್ಕಳಿಗಾಗಿ ಹಂಬಲಿಸುವ ಈ ಪೋಷಕರಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಪೊಲೀಸರು ಮಾಡಬೇಕಿದೆ. ಕನಿಷ್ಠ ಮಕ್ಕಳ ಜೊತೆ ಮಾತನಾಡುವ ಅವಕಾಶ ಆದ್ರೂ ಮಾಡಿಕೊಡಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.